ಬಾಲಿವುಡ್ನಲ್ಲಿ ಪ್ರಸ್ತುತ ಸಖತ್ ಸದ್ದು ಮಾಡ್ತಿರೋ ಸುದ್ದಿಗಳಲ್ಲಿ ಸೀತಾ ಸಿನಿಮಾ ಕೂಡ ಒಂದು. ನಟಿ ಕರೀನಾ ಚಿತ್ರದ ಸೀತೆ ಪಾತ್ರಕ್ಕಾಗಿ 12 ಕೋಟಿ ಬೇಡಿಕೆ ಇಟ್ಟಿರುವ ವಿಚಾರ ಒಂದೆಡೆಯಾದರೆ, ಈ ಪಾತ್ರದ ಬಗ್ಗೆಯೂ ಒಂದಿಷ್ಟು ಪರ ವಿರೋಧ ಚರ್ಚೆಗಳು ನಡೀತಾ ಇದೆ. ಈ ಮಧ್ಯೆ ಅಣ್ಣವರ ವಿಚಾರವು ಇದಕ್ಕೆ ತಳುಕು ಹಾಕೊಂಡಿದೆ. ಅಷ್ಟಕ್ಕೂ ಏನಿದು ಘಟನೆ ನೋಡ್ಕೊಂಡು ಬರೋಣ. ಎಸ್, ಕರೀನಾಗೆ ಸೀತಾಮಾತೆಯ ಪಾತ್ರಕ್ಕೆ ಆಫರ್ ಬಂದಿದೆ. ಅದಕ್ಕೆ ಕರೀನಾ 12 ಕೋಟಿಯ ಬೇಡಿಕೆ ಇಟ್ಟಿದ್ದಾರೆ. ಆದರೆ ಈ ಪಾತ್ರವನ್ನು ಕರೀನಾ ಹತ್ರ ಮಾಡಿಸಬಾರ್ದು ಅನ್ನೋ ಕೂಗೊಂದು ಎದ್ದಿದೆ. ಕರೀನಾ ಈ ಪಾತ್ರಕ್ಕೆ ಸೂಕ್ತಳಲ್ಲ, ಆಕೆಗೆ ಯಾವ ಅರ್ಹತೆ ಇದೆ ಎಂದು ಸಾಮಾಜಿಕ ಜಾಲತಾಣಗಳಲ್ಲಿ ಚರ್ಚೆಗಳು ನಡೀತಾ ಇದೆ. ಇದರ ಜೊತೆಗೆ ಅಣ್ಣವರ ಮಂತ್ರಾಲಯ ಮಹಾತ್ಮೆ ಚಿತ್ರದ ಘಟನೆಯನ್ನು ಉದಾಹರಣೆಯಾಗಿಟ್ಟುಕೊಂಡು ಚರ್ಚೆಯನ್ನು ನಡೆಸಲಾಗ್ತಿದೆ. ಹೌದು, ಮಂತ್ರಾಲಯ ಮಹಾತ್ಮೆ ಅಣ್ಣವರು ಸಿನಿಮಾ ಮಾಡಬೇಕು ಅಂದಾಗ ಒಂದಿಷ್ಟು ವಿರೋಧಗಳು ವ್ಯಕ್ತವಾಯಿತು. ಒಂದಿನ ರಾಘವೇಂದ್ರ ಸ್ವಾಮಿಗಳಿಂದಲೇ ಅಣ್ಣವರಿಗೆ ಸಿನಿಮಾ ಮಾಡಲು ಅಪ್ಪಣೆಯಾದಾಗ ಅಣ್ಣವರು ಎಲ್ಲವನ್ನು ತ್ಯಜಿಸಿದ್ರು. ಮಾಂಸಾಹಾರವನ್ನು ಬಿಟ್ಟರು, ಸಾತ್ವಿಕ ಆಹಾರವನ್ನು ಸೇವಿಸಿದ್ರು, ಚಪ್ಪಲಿಯನ್ನು ದೂರ ತಳ್ಳಿದ್ರು, ಜೀವನದ ಶೈಲಿಯನ್ನೇ ಬದಲಾಯಿಸಿದ್ರು. ಅದು ಯಾವ ಮಟ್ಟಕ್ಕೆ ಅಂದರೆ, ಗುರುರಾಯರು ಅಣ್ಣವರಲ್ಲೇ ಕಾಣ್ತಿದ್ರು ಅಂದರೆ ಅದು ಅತಿಶಯೋಕ್ತಿಯಲ್ಲ. ಆ ಮಟ್ಟಕ್ಕೆ ಅಣ್ಣವರು ಶ್ರದ್ಧಾ ಭಕ್ತಿಯಿಂದ ಪರಕಾಯ ಪ್ರವೇಶಿಸಿದ ಸಿನಿಮಾವೇ ಮಂತ್ರಾಲಯ ಮಹಾತ್ಮೆ. ಇಡೀ ಚಿತ್ರರಂಗದ ದಿಗ್ಗಜ ಕಲಾವಿದ ಅಣ್ಣವರೇ ಈ ರೀತಿಯಾಗಿ ಚಿತ್ರಕ್ಕೆ ಬಣ್ಣ ಹಚ್ಚುವಾಗ ಸಾಮಾನ್ಯ ನಟಿ ಕರೀನಾ ಇದನ್ನು ರೂಢಿಸುವರೆ. ಈ ರೀತಿಯ ತ್ಯಾಗ ಕರೀನರಿಂದ ಸಾಧ್ಯವೇ? ಇಲ್ಲ ಅಂತಾದ್ರೆ ಈ ಪಾತ್ರವನ್ನು ಕರೀನಾ ಹತ್ರ ಮಾಡಿಸಬಾರ್ದು ಅನ್ನೋ ಕೂಗೊಂದು ಕೇಳಿ ಬರ್ತಿದೆ. ಸೀತಾ ಮಾತೆ ಅಂದ್ರೆ ಹಿಂದೂಗಳ ಆರಾಧ್ಯ ದೈವ ಭಗವಾನ್ ಶ್ರೀರಾಮನ ಮಡದಿ. ದೇವತೆಯ ಪಾತ್ರಕ್ಕೆ ಕರೀನಾ ಜೀವ ತುಂಬುವಾಗ ಹಿಂದೂ ಆಚರಣೆಯ ಪ್ರಕಾರ ಮಾಂಸಾಹಾರವನ್ನು ಕರೀನಾ ತ್ಯಜಿಸ್ತಾರ, ಸಾತ್ವಿಕ ಆಹಾರವನ್ನು ಸೇವಿಸ್ತಾರ? ಉತ್ತರವಿಲ್ಲ. ಒಟ್ಟಿನಲ್ಲಿ ಇಂತಹ ಚಿತ್ರವನ್ನು ಮಾಡುವಾಗ ನಿರ್ದೇಶಕ ನಿರ್ಮಾಪಕರು ಈ ಬಗ್ಗೆ ಗಮನಹರಿಸಿ ಸಿನಿಮಾವನ್ನು ಮಾಡಿದ್ರೆ ಸೂಕ್ತ ಅನ್ನೋದೇ ನಮ್ಮ ಅಭಿಪ್ರಾಯ. ನಮಸ್ಕಾರ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.